ಪ್ಯಾಕೇಜ್ಡ್ ನೀರು ಉತ್ಪಾದಕ ಘಟಕಗಳನ್ನು ಬಂದ್ ಮಲ್ಪೊಡು ದಕ್ಷಿಣ ಕನ್ನಡ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ದಕ್ಕಲು ಸೋಮವಾರ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪಿಯಾರು. ಅಸೋಸಿಯೇಷನ್ ದಕ್ಕಲು ಅಪರ ಜಿಲ್ಲಾಧಿಕಾರಿ ಎಂಜೆ ರೂಪಾರೇಣ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪಿಯಾರು. ರೆಗ್ಯುಲೇಟರಿ ಬಾಡಿ ಯಾವುದು ನಿಮಗೆ? ISI ಬಟ್ ಏನಾಗಿದೆ ಅಂತ ಹೇಳಿದ್ರೆ ಈಗ ISI ಇದ್ದವ್ರಿಗೆ ಮಾತ್ರ ನೀರನ್ನು ಸೇಲ್ ಮಾಡ್ತಾರೆ. ಬಟ್ ಈಗ ಲೋಕಲ್ ಆಗಿ ಇಲ್ಲಿಗಲ್ ಆಗಿ ಏನು ಮಾಡ್ತಾರೆ, ಕ್ಯಾನ್ಸ್ಗಳನ್ನ ಬಾಟಲ್ಸ್ಗಳನ್ನ ವಿದೌಟ್ ISI ಲೈಸೆನ್ಸ್ ಅಥವಾ ಬೇರೆ ಯಾರ್ದು ಎಲ್ಲಿದೋ ಲೈಸೆನ್ಸ್ ಇಂದ ಇಲ್ಲಿ ಲೋಕಲ್ ಆಗಿ ಫಿಲ್ ಮಾಡ್ತಾ ಇದ್ದಾರೆ. ಸೊ ನಮಗೆ ವರ್ಷಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಲೈಸೆನ್ಸ್ಗೆಲ್ಲ ಖರ್ಚು ಮಾಡಿ ಮತ್ತೆ ಮೈಕ್ರೋಬಯಾಲಜಿಸ್ಟ್, ಕೆಮಿಸ್ಟ್ ನಾವೆಲ್ಲ ಎಂಪ್ಲಾಯ್ ಮಾಡಬೇಕು. ಈ ಬಗ್ಗೆ ಪೊಲಪ್ಕೋರ್ನ ಶಶಿಧರ್ ಭಟ್ ಅಕ್ರಮ ನೀರ್ದ ಘಟಕಲು ಇತ್ತೆ ದಿಂಜ ಉಂಡು ಅತ್ತಂದೆ ಅಕ್ಲು ಸರಿಯಾಯಿನ ನೀರನ್ನ ಜನಕ್ಲೆಗೂ ಕೊರೊಂದಿಚ್ಚೇರು ಕಂಕ್ಲೆಗೂ ವರ್ಷಗ 6 ಲಕ್ಷ ಬೇತೆ ಖರ್ಚು ಉಪ್ಪುಂಡು. ಇಂದು ಲೈಸೆನ್ಸ್ ಇಚ್ಚಾಂದಿನ ಘಟಕಲೆಗೂ ದಾಲ ಅನ್ವಯ ಆಪುಜಿ ಅಂಚಾದು ಅಕ್ಲು ಇಷ್ಟ ಪತ್ತಿಲಕ ಮಾರ್ಕೆಟ್ ಕಮ್ಮಿ ಬೆಲೆಗೆ ಸೇಲ್ ಮಲ್ಪೇರ್ ಪಂಡ ತೆರಿಪಾಯರು. ಇವತ್ತಿಗೆ ಎಷ್ಟು ಲೈಸೆನ್ಸ್ ಇರುವ ಘಟಕಕ್ಕಿಂತ ಲೈಸೆನ್ಸ್ ಇಲ್ಲದೇ ಇರೋ ಘಟಕಗಳು ತುಂಬ ಮಂಗಳೂರಲ್ಲಿ ತುಂಬ ಇದ್ದಾವೆ. ಅದ್ರ ಬಗ್ಗೆ ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇನೆ ಅಂತ ಹೇಳಿದರೆ ಅವರನ್ನೆಲ್ಲ ಒಂದ್ಸಲ ಎಲ್ಲ ಘಟಕಗಳಿಗೆ ಹೋಗಿಬಿಟ್ಟು ನೋಡಿಬಿಟ್ಟು ಅವ್ರನ್ನ ಬಂದು ಮಾಡಿಸ್ಬೇಕು. ಇಲ್ಲದ್ರೆ ಇವಾಗ ಆಲ್ರೆಡಿ ಇವಾಗ ಕೊರೋನಾದಿಂದಾಗಿ ತುಂಬ ಬೇರೆ ರೋಗಗಳು ತುಂಬ ಇದ್ದಾವೆ. ಇದು ಈ ಘಟಕಗಳಿಂದ ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ಅದು ಮಾತ್ರ ಅಲ್ಲ, ನಾವು BIS ಲೈಸೆನ್ಸ್ ಎಲ್ಲ ಇಟ್ಕೊಂಡು ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಎಲ್ಲ ಇಟ್ಕೊಂಡು ಪ್ಲ್ಯಾಂಟ್ ರನ್ ಮಾಡ್ತಿದ್ದೇವೆ. ನಮಗೆ ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 6 ರಿಂದ 7 ಲಕ್ಷವರೆಗೆ ನಮಗೆ ಬೇರೆ ಖರ್ಚಿರ್ತದೆ ಇದಕ್ಕಾಗಿ. ಬಟ್ ಈ ಘಟಕಗಳಿಗೆ ಲೈಸೆನ್ಸ್ ಇಲ್ಲದೇ ಇರೋ ಘಟಕಗಳಿಗೆ ಅವುಗಳೆಂದರೆ ಏನು ಅಪ್ಲೈ ಆಗೋದಿಲ್ಲ. ಆದ ಕಾರಣ ಅವರು ಮನ ಬಂದಾಗೆ ರೇಟಲ್ಲಿ ಮಾರ್ಕೆಟಲ್ಲಿ ಡಂಪ್ ಮಾಡ್ತಾರೆ. ಯಾವುದೋ ನೀರು ಗೊತ್ತಿಲ್ಲ, ಎಲ್ಲಿಂದ ನೀರು, ಯಾವ RO ಪ್ಲಾಂಟ್ ನೀರೋ ಅಥವಾ ನಲ್ಲಿ ನೀರು ಗೊತ್ತಿಲ್ಲ, ಅದನ್ನೆಲ್ಲ ತುಂಬಿಸ್ಬಿಟ್ಟು ಮಾರ್ಕೆಟಲ್ಲಿ ತಂದು ಡಂಪ್ ಮಾಡ್ತಾಯಿದ್ರು. ಆ ರೀತಿಯಾಗಿ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ. ಅಪರ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸಿಬಿಟ್ಟು ನೋಡ್ತೇನೆ ಅಂತ ಹೇಳಿದ್ದಾರೆ. ನೋಡಬೇಕು ಇನ್ನು ಮುಂದೆ ಏನಾದ್ರ ಮೇಲೆ ಆಕ್ಷನ್ ತಗೊಳ್ತಾರೆ ಅಂತ ಹೇಳಿ. ಲಾರೆನ್ಸ್ ಡಿಸೋಜಾ ಈ ಬಗ್ಗೆ ಹೆಚ್ಚಿನ ಫಾಲೋಅಪ್ ಕೊರಿಯರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 15 ರಿಂದ 16 ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಒಂದು 10 ರಿಂದ 12 ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಕಡೆಯಿಂದ ನೀರು ಉತ್ಪಾದಕ ಘಟಕಗಳಿವೆ. ಆದರೆ ಈ ಕೊರೋನಾ ಸಂದರ್ಭದಲ್ಲಿ ಅಥವಾ ಬಾಕಿ ಉಳಿದ ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಈ ಉದ್ಯಮ ನಡೆಸಲು ಬಹಳ ಕಷ್ಟಕರ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಅಕ್ರಮ ನೀರಿನ ಘಟಕಗಳು ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ತಲೆ ಎತ್ತಿವೆ. ಈ ಅಕ್ರಮ ನೀರಿನ ಘಟಕಗಳಿಗೆ ಯಾವುದೇ ರೀತಿಯ ಲೈಸೆನ್ಸ್ ಆಗಲಿ ಅಥವಾ BIS ಅಂಡರ್ಲ್ಲಿ ಬರೋದು ISI ಮಾರ್ಕನ್ನು ಉಪಯೋಗಿಸಿ ಇವರು ನೀರನ್ನು ಸೇಲ್ ಮಾಡ್ತಾಯಿದ್ದಾರೆ. ಹಾಗೂ ಸೇಲ್ ಮಾಡೋದು ಮಾತ್ರವಲ್ಲದೆ ಕಡಿಮೆ ದರದಲ್ಲಿ ಯಾವುದೇ RO ಪ್ಲಾಂಟನ್ನು ಉಪಯೋಗಿಸದೆ, ಯಾವುದೇ ಫಿಲ್ಟ್ರೇಷನ್ ಮಾಡದೆ ಜನರ ಆರೋಗ್ಯದ ಮೇಲೆ ಇವರು ಚೆಲ್ಲಾಟ ಆಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹಲವು ಬಾರಿ FSI ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ. ಸೊ ಈಗ ದಿನ ಬರ್ತಾ ಈ ಅನಧಿಕೃತ ಘಟಕಗಳು ಹೆಚ್ಚಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಅಕ್ರಮ ಘಟಕಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಆ ಘಟಕಗಳನ್ನು ಪೂರ್ಣವಾಗಿ ಬಂದ್ ಮಾಡಿಸದಿದ್ದಲ್ಲಿ ISI ಲೈಸೆನ್ಸ್ ಹೊಂದಿರೋ ನಮಗೆ ಈ ಉದ್ಯಮವನ್ನು ನಡೆಸಲು ಬಹಳ ಕಷ್ಟಕರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ನಮ್ಮನ್ನು ISI ಲೈಸೆನ್ಸ್ ಇದ್ದವರನ್ನು ರಕ್ಷಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಪ್ರಮುಖರು ಮಂಜುನಾಥ್, DI ಅಬೂಬಕರ್, ಡ್ಯಾನ್ಸಿ P. ಪೌಲ್, ಸುಜಾತಾ ರೈ ಈ ಪೊರ್ತೋಟುಗೆ ಇದ್ದಾರೆ.